ಮಾವಿನ ಹಣ್ಣಿನ ಸೀಸನ್ ಮುಗಿದಂತೆ ಇದೀಗ ಮಾವಿನಕಾಯಿಗಳ ಸೀಸನ್ ಆರಂಭಗೊಂಡಿದೆ. ಹೆಚ್ಚಾಗಿ ಉಪ್ಪಿನಕಾಯಿ ಹಾಕಲು ಈ ಮಾವಿನಕಾಯಿಗಳನ್ನು ಬಳಸಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ತಿರುಪತಿಯ ಮಾವಿನಕಾಯಿಗಳದ್ದೇ ಕಾರುಬಾರು ಆರಂಭವಾಗಿದ್ದು, ತೋತಾಪುರಿ ಅಪ್ಪೆ ಮಿಡಿ ಮಾವುಗಳಿಗೆ ಭಾರೀ ಬೇಡಿಕೆ ಹೆಚ್ಚಾಗ್ತಾ ಇದೆ. ಟನ್ ಗಟ್ಟಲೆ ಮಾವಿನಕಾಯಿಗಳು ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಒಂದಷ್ಟೇ ವೇಗದಲ್ಲಿ ಅವುಗಳು ಮಾರಾಟವಾಗ್ತಾ ಇದೆ. ಜಿಲ್ಲೆಯ ಎಲ್ಲ ತರಕಾರಿ ಅಂಗಡಿ ಮತ್ತು ರಸ್ತೆ ಬದಿಗಳಲ್ಲಿ ತಿರುಪತಿಯಿಂದ ಬರುವ ಇದೇ ಮಾವಿನಕಾಯಿಗಳ ರಾಶಿ ಕಂಡು ಬರ್ತಾ ಇದೆ. ಉಪ್ಪಿನಕಾಯಿ ಮಾಡಲು ಇದನ್ನು ಬಳಸಿದರೆ ಉಪ್ಪಿನ ನೀರಿನಲ್ಲಿಟ್ಟು ಅದನ್ನು ಊಟದ ಜೊತೆಗೆ ಸೇವಿಸ್ತಾರೆ. ಚಟ್ನಿಗೂ ಈ ಕಾಯಿಗಳು ಬಳಕೆಯಾಗುತ್ತೆ. ದಿನವೊಂದಕ್ಕೆ 10 ರಿಂದ 20 ಟನ್ ಮಾವಿನಕಾಯಿಗಳು ಮಾರಾಟವಾದ ದಿನಗಳು ಇದ್ದು, ಮಾವಿನಕಾಯಿಗಳಲ್ಲಿ ತಿರುಪತಿಯಿಂದ ಬರುವ ತೋತಾಪುರಿ ಮತ್ತು ಮಿಡಿ ಮಾವಿನಕಾಯಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತಾರೆ ಮಾವಿನಕಾಯಿಗಳ ಮಾರಾಟದಲ್ಲಿ ಕಳೆದ 20 ವರ್ಷಗಳಿಂದ ತೊಡಗಿಸಿಕೊಂಡಿರುವ ಕಡಬ ನಿವಾಸಿ ಇಬ್ರಾಹಿಂ. ಫ್ರೆಶ್ ಮಾವಿನಕಾಯಿಗಳನ್ನು ಮಾತ್ರ ನಾವು ಗ್ರಾಹಕರಿಗೆ ನೀಡ್ತೇವೆ. ಒಳ್ಳೆಯ ಮಾವಿನಕಾಯಿಗಳನ್ನು ಕೊಟ್ಟಲ್ಲಿ ಗ್ರಾಹಕರು ನಮ್ಮನ್ನು ಹುಡುಕಿಕೊಂಡು ಬಂದು ಖರೀದಿ ಮಾಡ್ತಾರೆ ಅನ್ನುವ ಕಾರಣಕ್ಕೆ ವ್ಯವಹಾರದಲ್ಲಿ ಈ ರೀತಿಯ ನಿಯಮಗಳನ್ನು ಕಳೆದ 20 ವರ್ಷಗಳಿಂದ ಹಾಕಿಕೊಂಡು ಬರಲಾಗ್ತಾ ಇದೆ ಅಂತಾರೆ ಇಬ್ರಾಹಿಂ. ಆಂಧ್ರದಿಂದ ಬರೋದು ಇದು ತೋತ ಮತ್ತು ಅಪ್ಪೆ ಮಿಡಿ ಅಂಥದ್ದು. ಅಪ್ಪೆ ಮಿಡಿಯಲ್ಲಿ ಮತ್ತೊಂದು ಅಪ್ಪೆ ಮಿಡಿ ಸೀಮುಗು ಇದೆಯಲ್ಲ, ಆಂಧ್ರದು ಉಪ್ಪಿನಕಾಯಿದು. ಅದು ಈಗ ಮೊನ್ನೆ 250ವರೆಗೆ ಮಾರ್ತಾ ಇದ್ದೇವೆ. 180 ಹೋಲ್ಸೇಲ್ ಇತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಒಂದು 50 ರೂಪಾಯಿ ಕಮ್ಮಿ ಆಗಿದೆ ಕೆಜಿಗೆ. 200ರಲ್ಲಿ ತೋತ ಫಸ್ಟಿಗೆ 200 ರೂಪಾಯಿ ಇತ್ತು, ಈಗ 130ಕ್ಕೆ ಬಂದಿದೆ. 100 ರೂಪಾಯಿ ಹೋಲ್ಸೇಲಲ್ಲಿ ಈಗ ಸಿಗ್ತಾ ಉಂಟು ಇದು ತೋತ. ಮತ್ತು ಇನ್ನು ಜೀರಿಗೆ ಮಿಡಿ, ಅಪ್ಪೆ ಮಿಡಿ, ಸೀಮುಗ್ಗ ಅಲ್ಲಿಂದೆಲ್ಲ ಬರ್ತದೆ. ಈಗ ತೋತ ಹೈಯೆಸ್ಟು ತೋತ ಮತ್ತು ಉಪ್ಪಿನಕಾಯಿದು. ಈಗ ಇಲ್ಲದ ಕಾರಣ ಇದು ಹೋಗ್ತದೆ, ಗಡಿ ಉಪ್ಪಿನಕಾಯಿದು. ಮಿಡಿ ಬಂದ ಮೇಲೆ ಇದು ಸುಲಭ ಆಗ್ತದೆ. ಇದು ಯಾರು ತಗೊಂಡು ಹೋಗಲ್ಲ. ತೋತ ಅದೆಲ್ಲ ಸಿಮೆಂಟ್ ಇದೆ ತೋತಕ್ಕೆ. ಎಲ್ಲ ಕಡೆ ಹಾಕಿದ್ದೇನೆ. ಅಲ್ಲಿ ಮೊರದಲ್ಲಿ ಉಂಟು, ಅಲ್ಲಿ ಮಗ ಇದ್ದಾನೆ. ಇಲ್ಲಿ ನಾನು ಹಾಕಿದ್ದೇನೆ. ಮತ್ತು ಉಜಿರೆಯಲ್ಲಿ ಉಂಟು, ಉಜಿರೆಯಲ್ಲಿ ಹಾಕಿದ್ದೇನೆ. ಅಲ್ಲಿ ಉಂಟು. ತರುವಾಗ ಒಂದು 10 ಕ್ವಿಂಟಾಲು, 20 ಕ್ವಿಂಟಾಲು, 30 ಕ್ವಿಂಟಾಲ್ವರೆಗೆ ಒಮ್ಮೊಮ್ಮೆ ಬರ್ತದೆ.